ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಿದ್ದು ಬಕ್ರೀದ್ನ ಸಂದರ್ಭದಲ್ಲಿ ಕುರ್ಬಾನಿಗಳು ಆಗ್ತವೆ. ಈ ವಿಚಾರದಲ್ಲಿ ಗೋವಂಶದ ಕುರ್ಬಾನಿ ಆಗಬಾರ್ದು, ಹಾಗೆ ಹಿಂಸಾತ್ಮಕವಾಗಿ ಗೋವನ್ನ ಸಾಗಾಟ ಮಾಡಬಾರ್ದು ಎನ್ನುವಂತಹ ಮನವಿಯನ್ನ ವಿಶ್ವ ಹಿಂದೂ ಪರಿಷತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ಒಟ್ಟು ರಾಜ್ಯ ಮತ್ತು ದೇಶದ ಕಾನೂನಿನಲ್ಲಿ ಒಟ್ಟು ಇದ್ದಂತೆ ವ್ಯವಸ್ಥೆ ಇದ್ದಂತೆ ಬಕ್ರೀದ್ ಮತ್ತು ಇತರ ಹಬ್ಬದ ಸಂದರ್ಭಗಳಲ್ಲಿ ಜಾನುವಾರು ಮತ್ತು ಪ್ರಾಣಿಗಳ ಹತ್ಯೆ ನಿಷೇಧವಿದ್ದು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆನ್ನುವಂತಹ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತಹ ನಾವು ವಿಚಾರವನ್ನ ಮತ್ತು ಒಟ್ಟು ಆಗ್ರಹವನ್ನ ಈ ಮೂಲಕ ಆಡಳಿತ ವ್ಯವಸ್ಥೆಗೆ, ಪ್ರತಿ ಜಿಲ್ಲಾಡಳಿತ ವ್ಯವಸ್ಥೆಗೆ, ಒಟ್ಟು ಇಡೀ ನಮ್ಮ ಕರ್ನಾಟಕದಾದ್ಯಂತ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಡಳಿತ ವ್ಯವಸ್ಥೆಗಳು ಮತ್ತು ಕಾನೂನಿನ ವ್ಯವಸ್ಥೆಗಳು ಇದನ್ನ ಮಾಡಬೇಕೆನ್ನುವಂತ ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿದ್ದು ಅದರ ಪ್ರಕಾರ ಕುರ್ಬಾನಿಗೆ ಅಂದ್ರೆ ಯಾವುದೇ ರೀತಿಯ ಹತ್ಯೆ, ಕುರ್ಬಾನಿ ಅಂತ ಹೇಳಿದ್ರೆ ಹತ್ಯೆಯನ್ನ ನಿಷೇಧಿಸುವಂಥದ್ದು, ಹಾಗೆ ಆ ಯಾವುದೇ ರೀತಿಯ ಹತ್ಯೆ ಹಾಗೂ ಶಿಕ್ಷಾರ್ಹವಾಗಿ ಅಂದ್ರೆ ಒಟ್ಟು ಮೇಲೆ ಮೇಲೆ ಹಾಕೊಂಡು ಈ ರೀತಿಯಾಗಿ ವಾಹನಗಳಲ್ಲಿ ಜಾನುವಾರುಗಳನ್ನು ಸಾಗಿಸುವಂಥದ್ದು ಇದು ಒಂದು ಅಪರಾಧವಾಗಿರುತ್ತದೆ. ಹಾಗಾಗಿ ಕುರ್ಬಾನಿಯನ್ನ ಮಾಡುವಂತಹ ಸ್ಥಳ ಮತ್ತು ಯಾವ ವಾಹನಗಳಲ್ಲಿ ಈ ರೀತಿಯಾಗಿ ಹಿಂಸಾತ್ಮಕವಾಗಿ ಸಾಗಾಟವನ್ನ ಮಾಡ್ತಾರೆ ಇದನ್ನ ಸರ್ಕಾರ ಒಟ್ಟುಗೋಲು ಹಾಕುವಂತ ಅವಕಾಶ ಕಾನೂನಿನಲ್ಲಿದೆ. ಹಾಗಾಗಿ ಇದನ್ನ ಒಟ್ಟುಗೋಲು ಹಾಕಬೇಕು ಮತ್ತು ಅದರ ಪ್ರಕಾರ ಅದಕ್ಕೆ ಕೇಸ್ಗಳನ್ನ ದಾಖಲಿಸಬೇಕೆಂಬ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಹಾಗೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಸರ್ಕಾರದ ವಿವಿಧ ಆದೇಶದ ರಾಜ್ಯಗಳಲ್ಲಿ ಜಾನುವಾರುಗಳ ಕುರ್ಬಾನಿಯನ್ನ ಕಟ್ಟುನಿಟ್ಟಾಗಿ ತಡೆಯಲು ತಾವುಗಳು ಕ್ರಮ ಕೈಗೊಳ್ಳಬೇಕೆನ್ನುವಂತ ಕೂಡ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಒಟ್ಟು ಎಲ್ಲಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸರ್ಕಾರದ ಕಾನೂನಿನ ಮೂಲಕ ಬರುವಂತ ಎಲ್ಲ ವ್ಯಾಪ್ತಿಗಳಲ್ಲಿ ನಾಕಬಂದಿಯನ್ನ ಹಾಕಬೇಕು, ನಾಡಿನ ವರೆಗೆ ನಾಕಬಂದಿಯನ್ನು ಹಾಕಬೇಕು ಮತ್ತು ಜಾನುವಾರುಗಳನ್ನ ಅದು ನಡೆದುಕೊಂಡು ತೆಗೆದುಕೊಂಡು ಹೋಗುವಂಥದ್ದು ಇದಕ್ಕೂ ಕೂಡ ಕಾನೂನಿನಲ್ಲಿ ಅದಕ್ಕೆ ನಿಷೇಧವಿದ್ದು ಅದನ್ನು ಕೂಡ ಈ ರೀತಿಯಾಗಿ ಕೊಂಡು ಹೋಗುವಂಥದ್ದು ಅದಕ್ಕೆ ಕೂಡ ಪತ್ತೆ ಹಿಡಿದು ಅದನ್ನ ಅದರ ಮೇಲೆ ಕೇಸ್ಗಳನ್ನ ದಾಖಲಿಸಬೇಕೆನ್ನುವಂಥದ್ದು ಇರುವಂತದ್ದು. ಒಟ್ಟು ಸಾರ್ವಜನಿಕರಿಗೆ ಈ ಬಗ್ಗೆ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ, ಪೊಲೀಸ್ ಇಲಾಖೆ ಇದನ್ನ ಮಾಡಬೇಕೆನ್ನುವಂಥದ್ದನ್ನ ವಿಶ್ವ ಹಿಂದೂ ಪರಿಷತ್ ಆಗ್ರಹವನ್ನ ಮಾಡ್ತದೆ. ಅದರಲ್ಲಿ ವಿಶೇಷವಾಗಿ ಈ ಕಾನೂನಿನಲ್ಲಿ ಒಂದು ಕ್ಲಾಸ್ ಇದೆ ಅಂತ ಹೇಳಿದ್ರೆ ಜಾನುವಾರು ಹತ್ಯೆ ತಡೆಯುವನ್ನ ಸಾರ್ವಜನಿಕರು ಕೂಡ ಮಾಡಬಹುದು ಎನ್ನುವುದನ್ನ. ಸಾರ್ವಜನಿಕರು ಯಾವ ಜಾನುವಾರನ್ನ ಕುರ್ಬಾನಿ ಮಾಡ್ತಾರೆ ಅಥವಾ ಈ ರೀತಿಯಾಗಿ ಬಲಿಯನ್ನ ಹತ್ಯೆಯನ್ನ ಮಾಡ್ತಾರೆ ಮತ್ತು ಅದನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ ಅದನ್ನ ಸಾರ್ವಜನಿಕರು ಕೂಡ ತಡೆಯಬಹುದು. ತಡೆಯದಂತೆ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಅದನ್ನ ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಒಟ್ಟು ಸರ್ಕಾರವನ್ನ ನಾವು ಆಗ್ರಹವನ್ನು ಮಾಡ್ತೇವೆ. ನಿಮ್ಮ ಯಾವುದೇ ಹಬ್ಬಗಳಲ್ಲಿ ಯಾವುದೇ ಸಮಾಜಕ್ಕೆ ನೋವನ್ನ ಆ ರೀತಿಯಾಗಿ ನಮ್ಮ ಹಿಂದೂ ಶ್ರದ್ಧೆಯ ಬಿಂದುಗಳಿಗೆ ನೋವನ್ನ ತರಬೇಡಿ. ಅದಕ್ಕೋಸ್ಕರ ನಾವು ಒಟ್ಟು ಕಾನೂನಿನ ಮೂಲಕ ಮತ್ತು ಆಡಳಿತದ ವ್ಯವಸ್ಥೆಯ ಮೂಲಕ ಇದಕ್ಕೆ ತಕ್ಕದಾದಂತಹ ವ್ಯವಸ್ಥೆಯನ್ನ ಮಾಡಬೇಕೆನ್ನುವಂತಹ ಆಗ್ರಹವನ್ನ ವಿಶ್ವ ಹಿಂದೂ ಪರಿಷತ್ ಮಾಡ್ತದೆ. ಇತ್ತೀಚೆಗೆ ನಮಗೆ ಗೊತ್ತಿದ್ದ ಹಾಗೆ ನೂತನವಾಗಿ ಪೊಲೀಸ್ ಕಮಿಷನರ್ ಅಧಿಕಾರ ವಹಿಸಿಕೊಂಡ ನಂತರ ಆಗ ತಲವಾಡಿ ಬಳಿ ಅಕ್ರಮವಾಗಿ ಕಸಾಯಿಖಾನೆಗೆ ತೆಗೆದುಕೊಂಡಂತಹ ಸುಮಾರು 25ಕ್ಕೂ ಹೆಚ್ಚು ಜಾನುವಾರುಗಳನ್ನ ಅಂದ್ರೆ ದನಗಳನ್ನ ರಕ್ಷಣೆಯನ್ನು ಮಾಡಿರ್ತಾರೆ. ಈ ರೀತಿಯಾದಂತಹ ಕ್ರಮಗಳು ಕೈಗೊಂಡದಕ್ಕಾಗಿ ಪೊಲೀಸ್ ಇಲಾಖೆಯನ್ನ, ಪೊಲೀಸ್ ಕಮಿಷನರ್ನ ವಿಶ್ವ ಹಿಂದೂ ಪರಿಷತ್ತು ಅಭಿನಂದಿಸುತ್ತದೆ ಮತ್ತು ಇದೇ ರೀತಿಯಾಗಿ ಮುಂದುವರಿಸಬೇಕೆನ್ನುವಂತ ಆಗ್ರಹವೂ ಕೂಡ ಇದೆ. ದಿನನಿತ್ಯವಾಗಿ ಈ ರೀತಿಯ ಅಕ್ರಮವಾಗಿ ಗೋ ಸಾಗಾಟ, ಅಕ್ರಮ
ಸ್ಥಳಗಳಲ್ಲಿ ನಡೀತಾ ಇದೆ. ಅದನ್ನ ನಿಲ್ಲಿಸುವಂತ ವ್ಯವಸ್ಥೆ, ಅದರ ಮೇಲೆ ಕೇಸನ್ನು ದಾಖಲಿಸುವಂತ ವ್ಯವಸ್ಥೆ, ಮತ್ತೆ ಆ ಜಾಗವನ್ನು ಒಟ್ಟುಗೂಡಿ ಮಾಡುವಂತದನ್ನ ಮಾಡ್ಬೇಕೆನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಆಗ್ರಹ ಇರುವಂಥದ್ದು. ಒಂದು ಕಿವಿ ಮಾತಂತಲ್ಲ, ಒಟ್ಟು ಇವತ್ತು ಎರಡು ಕಡೆಗಳಲ್ಲಿ ತುಂಬಾ ರೀತಿಯಾದಂತಹ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕುವಂತ ಕೆಲಸಗಳಾಗ್ತಾ ಇದೆ. ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಒಂದು ಶಾಂತಿಯುತ ಸಮಾಜ, ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹಿಂದೆ ಅನೇಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಬಂದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸದಂತಹ ಅಥವಾ ಯಾರು ಭಾರಿ ರೀತಿಯಾಗಿ ಶಾಂತಿಯನ್ನು ಕದಡುವಂತ ಕೆಲಸವನ್ನು ಮಾಡ್ತಿದ್ರೆ ಅವರನ್ನು ಹಿಡಿಯುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗ ಬಂದಿರುವಂತಹ ಅಧಿಕಾರಿಗಳು ಕೂಡ ಅದನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಆದ್ರೆ ಎಲ್ಲ ಒಂದ್ ಕಡೆ ಕೇವಲ ರಾಷ್ಟ್ರೀಯತೆಯ ಪರವಾಗಿ, ಧರ್ಮದ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನಾಗಿ ಆ ರೀತಿಯಾಗಿ ತೊಂದರೆಗಳನ್ನು ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ನಾವು ಇವತ್ತು ಆಗ್ರಹವನ್ನು ಮಾಡ್ತೇವೆ, ಒಂದು ನಿರ್ದಿಷ್ಟ ಸಮುದಾಯ ಇವತ್ತು ಜಿಹಾದದ ಕೆಲಸ ಮತ್ತು ಭಯೋತ್ಪಾದನಾ ಕೆಲಸವನ್ನ ಅಥವಾ ಗೋಹತ್ಯೆಯ ಕೆಲಸವನ್ನ ಅಥವಾ ಲವ್ ಜಿಹಾದ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕೆ ನಿರ್ದಿಷ್ಟ ಸಮುದಾಯ ಬೆಂಬಲವನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ಇರಬೇಕಾದ್ರೆ ನೀವು ಅದನ್ನ ಮೊದಲು ಪತ್ತೆ ಹಚ್ಚಿ, ಎಲ್ಲಿ ಶಾಂತಿಯ ಕರಾವಳಿಯಲ್ಲಿ ಎಲ್ಲಿ ಈ ರೀತಿಯ ಗಲಭೆಗಳು ಅಥವಾ ಈ ರೀತಿಯ ಹತ್ಯೆಗಳಾಗಲಿಕ್ಕೆ ಕಾರಣ ಯಾವುದು, ಇದರ ಮೂಲ ಎಲ್ಲಿ, ಇದನ್ನ ಪತ್ತೆ ಹಚ್ಚಿ ನೀವು ಇಲ್ಲಿ ಯಾವ ಗೋವನ್ನ ಕದಿಯುವಂತ ಕೆಲಸ, ಇಲ್ಲಿ ಹಿಂದೂ ಹೆಣ್ಮಕ್ಕಳನ್ನ ಲವ್ ಜಿಹಾದಿಗೆ ಒಳಪಡಿಸುವಂತ ಕೆಲಸ, ಮತಾಂತರವನ್ನು ಮಾಡೋದಕ್ಕೆ ನಿರಂತರವಾಗಿ ನಡೀತಿರ್ಬೇಕಾದ್ರೆ ಇದನ್ನ ತಡೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಅದು ಬಿಟ್ಟು ಬೇರೆ ರೀತಿಯಾದಂತಹ ಯಾವುದೇ ಬೇರೆ ಧಾರಣೆ ಈ ರೀತಿಯಾದಂತಹ ಕಾರ್ಯಕರ್ತರನ್ನ ಮೇಲೆ ನೀವು ರೌಡಿ ಶೀಟರ್ಗಳನ್ನ ಹಾಕ್ತಾ ಇಲ್ಲ. ಈ ರೀತಿ ರೌಡಿ ಶೀಟರ್ಗಳಂತ ಹೇಳಿಕೊಂಡು ಅವರ ಮೇಲೆ ನೀವು ರಾತ್ರಿ ಒಂದು ಅಪರಾಧದಲ್ಲಿ ಏನು ತಡೆಯುವಂತಹ ಅವರ ಮನೆಗೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಇದು ಅತ್ಯಂತ ಖಂಡನೀಯ. ವಿಶ್ವ ಹಿಂದೂ ಪರಿಷತ್ ಇದನ್ನು ಖಂಡಿಸುತ್ತೆ. ಮತ್ತು ಸಮಾಜ ಒಂದು ರೀತಿಯಲ್ಲಿ ಸಹನೆ ಇರ್ತದೆ. ಆದ್ರೆ ಯಾವಾಗ ಸಹನೆ ಕೆಟ್ಟಿರ್ತದೆ ಇದಕ್ಕೆ ತಕ್ಕ ಉತ್ತರಗಳು ಸಿಗ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇದನ್ನ ತಾಳ್ಮೆಗೆ ಒಂದು ಲಿಮಿಟ್ ಇದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಿಕ್ಕ ಕಾರ್ಯಕರ್ತರ ಮೇಲೆ ಸಿಕ್ಕ ಅಮಾಯಕ ಹಿಂದೂಗಳ ಮನೆಗಳ ಮೇಲೆ ನೀವು ಸುಮ್ಮನೆ ನೀವು ರಾತ್ರಿ ರೀತಿಯಾಗಿ ಹೋಗಬಾರ್ದು ಎನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು. ನೋಡಿ, ಯಾರೋ ನಿಮ್ಮ ಹತ್ರ ನಿಮಗೆ ಸಿಕ್ಕ ಮಾಹಿತಿ ಅದು ಹೇಗೆ ಬಂದಿದ್ದು ಗೊತ್ತಿಲ್ಲ. ಒಂದು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಅಂತ ಹೇಳಿದ್ರೆ ಒಂದು ಇಡೀ ದೇಶಾದ್ಯಂತ ಇರುವಂತಹ ಸಂಘಟನೆ, ನಿರಂತರವಾಗಿ ಹಿಂದೂ ಸಮಾಜವನ್ನ ಜಾಗೃತ ಮಾಡುವಂತಹ, ಹಿಂದೂ ಸಮಾಜವನ್ನ ಸಂಘಟಿತ ಸಮಾಜವನ್ನಾಗಿ ಮಾಡುವಂತಹ ಒಂದು ಸಂಘಟನೆ. ಈ ರೀತಿಯಾಗಿ ಅದು ಬಜರಂಗದಳದ ಕಾರ್ಯಕರ್ತರು ನೇರವಾಗಿ ನೀವು ಹೇಳಿರುವಂತದ್ದು ಅತ್ಯಂತ ನನಗೆ ಮೊದಲ ಖಂಡಿಸಬೇಕಂತ ಅನಿಸ್ತದೆ. ಅಂದ್ರೆ ಅದು ನಿಮ್ಮ ತಪ್ಪು ಮಾಹಿತಿ ಅಂತ ಅನಿಸ್ತದೆ. ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ಕೊಟ್ಟಿಲ್ಲ ಸಂಘಟನೆ ಹೇಳುವಂಥದ್ದು ಕಾನೂನಿನ ರೀತಿಯಾಗಿ ದೇಶದಲ್ಲಿ ಸಂವಿಧಾನದ ಬದ್ಧವಾಗಿ ಕಾನೂನು ರೀತಿಯಲ್ಲಿ ಪ್ರತಿಭಟನೆಗಳನ್ನ ಮಾಡ್ತೀವಿ, ಅಥವಾ ಕಾನೂನಿನ ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ದೇಶದಲ್ಲಿ ಯಾವ್ದೆಲ್ಲ ಪ್ರತಿಭಟಿಸಬೇಕು ಅಥವಾ ನಮ್ಮ ಹಿಂದೂ ಶ್ರದ್ಧೆಗಳಿಗೆ ಯಾವ್ದೆಲ್ಲ ಅನ್ಯಾಯ ಆಗುತ್ತೆ ಆವಾಗ ಯಾವ ರೀತಿ ಪ್ರತಿಭಟಿಸಿ ಆ ಪ್ರತಿಭಟನೆಗಳಾಗುತ್ತೆ ಹೊರತು ಈ ರೀತಿಯಾದಂತ ನೀವು ಹೇಳಿದಂತೆ ಯಾವುದೋ ಕೊಲೆಗಳಿಗೆ ನೀವು ಪ್ರಯತ್ನ ಪಡ್ತೀವಿ ಅಥವಾ ನಿಮ್ಮ ಸಂಘಟನೆ ಭಾಗಿಯಾಗ್ತೀವಿ ಅನ್ನುವಂಥದ್ದು ಅತ್ಯಂತ ತಪ್ಪು ಸಂದೇಶ ಮತ್ತು ಇದು ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಯಾವತ್ತೂ ಕೂಡ ನಡೆಯುವಂಥದ್ದು ವಿಚಾರ ಇಲ್ಲ. ಯಾರು ಕೂಡ ಕಾರ್ಯಕರ್ತರು ಈ ರೀತಿಯ ಹತ್ಯೆಗಳಿರ್ಬೋದು, ಈ ರೀತಿಯಾದಂತಹ ಕೆಲಸಗಳನ್ನ ಒಬ್ಬ ಕಾರ್ಯಕರ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಒಬ್ಬ ವ್ಯಕ್ತಿ ಈ ದೇಶದ ಪರವಾಗಿ, ಧರ್ಮದ ಪರವಾಗಿ ಒಂದು ತಪ್ಪು ಮಾಡಿದ್ರು, ಆದ್ರೆ ಅದರ ನಂತರ ದೇಶದ ಪರವಾಗಿ, ಧರ್ಮದ ಪರವಾಗಿ, ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳೇನಿದ್ದಾರೆ ಅದಕ್ಕೆ ಸಂಘಟನೆ ನೇರವಾಗಿ ಅವರನ್ನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಯಾವುದೋ ಒಂದು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು, ಆದ್ರೆ ಅದರ ನಂತರ ನೀವು ಯಾವುದೇ ದೇಶದ ಪರವಾಗಿ ರಾಷ್ಟ್ರೀಯತೆಗೆ ಕೆಲಸವನ್ನ ಮಾಡಿಕೊಳ್ಳುವಂತಹ ಒಬ್ಬ ಸ್ವಾಭಿಮಾನ ಹಿಂದೂ ಆಗಿರ್ಬೇಕಾದ್ರೆ ಅದನ್ನ ಸಂಘಟನೆ ಈ ರೀತಿಯ ಒಬ್ಬ ವ್ಯಕ್ತಿ ಇದ್ದಾರೆ, ಚೆನ್ನಾಗಿದ್ದಾರೆ, ಅದನ್ನ
ನಾವು ಅದಕ್ಕೆ ಸಹಕರಿಸಬೇಕೆನ್ನುವಂತ ಒಂದು ಮಾತನ್ನು ಹೇಳ್ತೇವೆ ಹೊರತು ತಪ್ಪು ಮಾಡೋದನ್ನ ಒಪ್ಪಿಕೊಳ್ಳೋದಿಲ್ಲ. ಯಾವುದೇ ಸಂವಿಧಾನ ವಿರೋಧಿ ಚಟುವಟಿಕೆ ಅಥವಾ ಕಾನೂನು ವಿರೋಧಿ ಚಟುವಟಿಕೆಗಳನ್ನು ನಾವು ಒಪ್ಪುವುದಿಲ್ಲ. ಕುರ್ಬಾನಿ ಜಾನುವಾರು ಮತ್ತು ಇದನ್ನ ನೇರವಾಗಿ ಎರಡು ಕೂಡ ನಿಷೇಧ ಇದೆ. ಅಂದ್ರೆ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಜಾನುವಾರುಗಳ ಹತ್ಯೆ ನಿಷೇಧ ಇದೆ. ಸುಪ್ರೀಂ ಕೋರ್ಟ್ ನಿಷೇಧ ಇದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ರಾಜ್ಯ ಮತ್ತು ಸರ್ಕಾರದ ಆದೇಶಗಳು ಕೂಡ ಅದೇ ರೀತಿ ಇದೆ. ಅಂದ್ರೆ ಜಾನುವಾರು ಕುರ್ಬಾನಿಗೆ ಮತ್ತು ಜಾನುವಾರು ಸಾಗಣೆ ಇದಕ್ಕೆ ಎರಡು ಕೂಡ ಅದು ನಿಷೇಧ ಕಾನೂನಿನಲ್ಲಿ ಇದೆ. ಗೋವಂಶ ಹತ್ಯೆಗೆ ಅವಕಾಶವೇ ಇಲ್ಲ ಈ ಕಾನೂನಿನಲ್ಲಿ. ನಾವು ಅದರಲ್ಲಿ ಸ್ಪಷ್ಟವಾಗಿ ಯಾವ ಕಲಂಗಳಿದೆ ಆ ಕಲಂಗಳನ್ನು ನಾವು ಸ್ಪಷ್ಟವಾಗಿ ನಮೂದಿಸಿದ್ದೇವೆ. ಆ ಕಲಂಗಳಲ್ಲಿ ಆ ರೀತಿಯಾಗಿ ಅದನ್ನ ಕಾನೂನಿನಲ್ಲಿ ಇದೆ. ಅಂದ್ರೆ ಗೋವುಗಳ ಗೋವಂಶ ಕರು ಅಥವಾ ಎತ್ತು ಕೋಳಿ ಕರು ಕೋಳಿ ದನ ಇವುಗಳನ್ನ ಮದುವೆಯಾದರೂ ಕೂಡ ಅದನ್ನ ಕೊಲ್ಲಬಾರದು ಅನ್ನತಕ್ಕಂಥದ್ದು ಕಾನೂನಿದೆ. ಜಾನುವಾರು ಹತ್ಯೆ ವಿರೋಧಿ ಪ್ರತಿಬಂಧಕ 2020ರಲ್ಲಿ ಸ್ಪಷ್ಟವಾಗಿ ಗಮನಿಸಿದೆ. ಏನಾದ್ರು ಡೌಟ್ ಇದೆ ಕೆಲವು ಪ್ರತಿಗಳಿವೆ, ಪುಸ್ತಕದ ಪ್ರತಿಗಳಿವೆ ಕೊಡ್ತಾರೆ. ಅವರ ಮನೆಯವರ ಹತ್ರ ಮಾತಾಡಿದ್ದಾರೆ, ಏನಾದ್ರು ಹೇಳಿದ ಪ್ರಕಾರ ಅವರ ಮಾವ ಹೇಳಿದ್ದಾರೆ ಅವ್ರಿಗೆ ಅಂದ್ರೆ ಆರೋಗ್ಯ ತಾಯಿಯ ಸಂಬಂಧಿ ಹತ್ರ ಮಾತಾಡಿದಾಗ ಇಲ್ಲ ಅವರು ಏನೋ ಒಂದು ಶಾಪ್ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸತ್ತಿದ್ದಾರೆ, ಅವರಿಗೆ ರಕ್ತ ಕೊಡುವ ಸಂದರ್ಭ ಬಂದಿಲ್ಲ. ಹಾಗಾಗಿ ಅದು ಶುದ್ಧ ಸುಳ್ಳು ಅನ್ನತಕ್ಕಂಥ ಮಾಹಿತಿ ಬಂದಿದೆ. ಇನ್ನು ಪೊಲೀಸರ ತನಿಖೆಯ ನಂತರ ಅದರ ಪೂರ್ತಿ ಪೊಲೀಸರು ಇನ್ನೂ ಅದರ ಬಗ್ಗೆ ತಿಳಿಸಬೇಕಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿಲ್ಲ. ಈ ಕೊಲೆ ಯಾತಕ್ಕಾಗಿದೆ, ಏನಾದ್ರು ಹಿಂದೆ ಇರುವ ಉದ್ದೇಶಗಳೇನು ಅದು ಕಂಪ್ಲೀಟ್ ಆಗಿ ನಮ್ಮ ಎಸ್ ಪಿ ಅವರು ಹೇಳಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಹಿಂದೆ ಏನು ನಡೀತಾ ಇದೆ, ಯಾರಿದ್ದಾರೆ ನೋಡಿ ಕೊಲೆ ನಡೆಯಬೇಕಿದ್ರೆ ಮೂಲ ಕಾರಣ ಏನಿದೆ ಅದನ್ನ ಪತ್ತೆ ಹಚ್ಚಬೇಕಾಗಿದೆ. ಈ ಕೊಲೆಗೆ ಸಂಪನ್ಮೂಲಗಳು ಎಲ್ಲಿಂದ ಬರ್ತಾ ಇದೆ, ಕೊಲೆಗೆ ಪ್ರತಿದಿನ ಅಥವಾ ಕೊಲೆ ಪ್ರತಿ ಕೊಲೆ ಎಲ್ಲ ನಡೀತಾ ಇದೆ. ಇದಕ್ಕೆ ಮೂಲ ಬರಬೇಕಲ್ಲ, ಸಂಪನ್ಮೂಲ. ಇದನ್ನ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಏನು ಅವ್ಯಾಹಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ನಿಲ್ಲಿಸಿದ್ರೆ ಈ ಎಲ್ಲ ಕೊಲೆಗಳು ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ಕೊಲೆಯನ್ನು ಸಮರ್ಥನೆ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಎಸ್ ಪಿ ಅವರ ಪ್ರೆಸ್ ಮೀಟಿಂಗ್ ಅದು ಅವರ ಮಾಹಿತಿಗೋಸ್ಕರ ನಾವು ಕಾಯ್ತೇವೆ. ಕೊಲೆ ಹಿಂದೆ ಏನಿದೆ, ಕೊಲೆ ಯಾತಕ್ಕೋಸ್ಕರ ಆಗಿದೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಯಾರಿಗೂ ಕೊಟ್ಟಿಲ್ಲ. ಅದು ದೇಶದ ಕೊಲೆಯೋ ಅಥವಾ ಅದರ ಹಿಂದೆ ಬೇರೆಯಾದ ರೀತಿಯ ಬೇರೆಯಾದ ಇರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಇಡೀ ಸಮಾಜಕ್ಕೆ, ಇಡೀ ನಮ್ಮ ಕರಾವಳಿ ಜನತೆಗೆ ದೊಡ್ಡ ಸಂಖ್ಯೆ ಇದೆ. ಇದ್ರ ಹಿಂದೆ ಏನಾದ್ರೂ ಇದೆ. ಇದು ದೇಶದ ಕೊಲೆ ಅಲ್ಲ. ತನ್ನ ಮನೆಗೆ ಕರೆಸಿಕೊಳ್ಳುವಂತಹ ರೀತಿ ಹಿಂದೆ ಎಲ್ಲ ಒಂದು ಸಂಶಯ ಇಡೀ ಜನತೆಗೆ ಇದೆ. ಪೊಲೀಸ್ ಇಲಾಖೆ ಹೇಳಬೇಕು. ಹುಡುಗ ಒಂದು ಕಾರ್ಯಕ್ರಮದಲ್ಲಿ ನೋಡ್ಲಿಕ್ಕೆ ಹೋಗಿದ್ದ. ಆ ಕಾರ್ಯಕ್ರಮದಲ್ಲಿ ಜಗಳ ಇದೆ. ಅವನ ವಿಡಿಯೋ ಕೇಸ್ ಹಾಕಿ ಚಿಕ್ಕ ಕೇಸ್ ಅದು. ಅವನ ಮೇಲೆ ಕೂಡ ರೌಡಿಸ್ತಾರೆ, ಚಿಕ್ಕ ಚಿಕ್ಕ ಕೇಸುಗಳಿಂದ ಕೂಡ ಹುಡುಗನ ಮೇಲೆ ಕೂಡ ರೌಡಿಸ್ತಾರೆ ಹಾಕಿದ್ದಾರೆ. ಎಷ್ಟು ತಾರೀಕಿಗೆ ರಾಜಕಾರಣಿಗಳ ಮೇಲೆ ರೌಡಿಸಿಲ್ಲ, ರೌಡಿಸಿದ್ರೆ ಒಪ್ಪಬೇಕ ನಾವು. ಅದೇ ಇನ್ನೊಂದು ಹೇಳಿದ್ರು, ಹಿಂದೂ ಅನ್ನತಕ್ಕಂಥದ್ದು ರಾಜಕಾರಣಿಯಲ್ಲಿ ಯಾವ್ದು ಹಿಂದುತ್ವಕ್ಕೆ ಕೆಲಸ ಮಾಡೋ ಮನಸ್ಸು ಹಿಂದೂ ನಾಯಕರು ಕಡಿಮೆ ಒಪ್ಕೊಳ್ತಾರೆ. ಏನು ಹಿಂದೂ ವಿರೋಧಿಗಳಿಂದ ಇಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಿಂದೂ ವಿರೋಧಿ ಪಕ್ಷದಲ್ಲಿದ್ದಾರೆ. ಅವರ ಪಕ್ಷದ ಹಿಂದೂ ವಿರೋಧಿಯ ತತ್ವವನ್ನು ನೋಡ್ಕೊಂಡು ಮತ್ತೆ ಮಾಡಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM,
ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.